ಅಲ್ಲಿ ಅಂದ್ರೆ ಏನ್ ಮಾವ ನಿಮ್ದು? ಅಲ್ಲಿ ಅಂದ್ರೆ ಬಂದು 15 ದಿವಸ ಆಯ್ತು, ಮನೆಗೆ ಹೋಗುವ ಆಲೋಚನೆ ಇಲ್ವಾ? ಈಗ ನಿಮ್ಮ ಮಗಳು ನಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು? ನಾನೇನಾದ್ರೂ ಕೇಳಿದ್ನ? ಅವಳು ಮದುವೆ ಆಗಿ ಬಂದದ್ದು ಅತ್ತೆ ಮನೆಗೆ ಅಲ್ವಾ? ಮದುವೆ ಆದ್ಮೇಲೆ ನಾನು ಕೂಡ ಅತ್ತೆ ಮನೆಗೆ ಬಂದು ಮಲಗಿದ್ದು. ನಾನೆಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದ? ಅಂದ ಮಾರೆ ತೊರಿತು ಪೊಡಿನ ಮಾರೆ ಸ್ಟಾರ್ಟ್ ಆಪುಜಿಂದ ಇವರ ತೊರಿಪು no.